ಎಲ್ರಿಗೂ ನಮಸ್ಕಾರ. ಏನು ನಿನ್ನೆ ದೇವೇಗೌಡರ ಮನೆಗೆ ಮಾಜಿ ಶಾಸಕರು ಮತ್ತು ನಾನು ಹೋಗಿತ್ತಿರ್ತಕ್ಕಂಥ ವಿಚಾರ ಇಡೀ ತಾಲೂಕಲ್ಲೆಲ್ಲ ನಿನ್ನೆ ಗೊಲಗೊಲ ಅಂತ ಸುದ್ದಿಯಾಗಿತ್ತು. ಮೊನ್ನೆ ನೈಟು ನಿನ್ನೆ ಬೆಳಗಿನ ದೇವೇಗೌಡರು ಫೋನ್ ಮಾಡಿದಾಗ ನಾಗರಾಜ್ ನಾನು ಕೇಳೋರು ಏನು ಮಾಡಿದೆವು, ದೇವೇಗೌಡರು ಫೋನ್ ಮಾಡ್ದೆ. ನಾನು ನಡೀರಿ ದೇವೇಗೌಡರು ಫೋನ್ ಮಾಡೋರು ಒಬ್ಬ ಮಾಜಿ ಪ್ರಧಾನಿ ಫೋನ್ ಮಾಡಿದಾಗ ಮಾತಾಡ್ಸೋದೇನು ತಪ್ಪಿಲ್ಲ, ಓಟ್ ಬರೋ ನಡಿ ಅಂತೇಳಿ ನಾನೇ ಹೇಳಿದ್ದೆ. ಕರಿಯನ ರಾಜಕೀಯದ ಬೆಳವಣಿಗೆ ಏನೋ ಆಗ್ಬೋದು, ಮುಂದೆ ನೋಡೋಣ ಅಂತ ಹೋಗೋಷ್ಟೊತ್ತಿಗೆ ಅಲ್ಲೇನು ಗೊಂದಲಾಗೈತೆ ಅಂತಂದ್ರೆ ಆಲ್ರೆಡಿ JDS ತಾಲೂಕು ಅಧ್ಯಕ್ಷರು, JDS ಶಾಸಕರು ಮತ್ತು JDS ಎಲ್ಲ ಮುಖಂಡರುಗಳು ಕೂಡ ನಾವು ಅಲ್ಲಿ ಹೋಗಿ ವಿಚಾರ ತಿಳ್ಕೊಂಡು ಅವ್ರು ಕೂಡ ಅಲ್ಲಿ ಬಂದಿದ್ದರು. ಅಲ್ಲಿ ಬಂದ ಸ್ವಲ್ಪ ಗೊಂದಲ ಆಯಿತು. ನಾವು ಅಲ್ಲಿ ಕುಮಾರಣ್ಣವ್ರು ಏನಂದ್ರೆ, ನೋಡಪ್ಪ ಏನಾರ ಮಾಡಿಸೋದು ನಿಮಗಂತೂ ಅವಕಾಶ ಸಿಕ್ಕಿದ್ರೆ ಟಿಕೆಟ್ ಇವನ್ನ ಡಾಕ್ಟರ್ ಎಸ್ ಕುಮಾರ್ ಅಂತ ಕೆಲಸ ಮಾಡು MLA ಅವ್ರನ್ನ ಇನ್ನು ಸಪೋರ್ಟ್ ಮಾಡ್ತೀವಿ ಅಂತನೂ ದೇವೇಗೌಡರು ಕೂಡ ಕೇಳಿದ್ರು. ಅವ್ರು ದೇವೇಗೌಡರು ಕೂಡ ಗುರುತಿಡದೆ ನಾಗರಾಜ್ ಅವ್ರನ್ನ ಮಾತಾಡ್ಸಿದ್ರು. ನಿನಗೆ ಅನ್ಯಾಯ ಆಗೈತೆ, 10 ವರ್ಷದಿಂದ ಕೂಡ ಅವಕಾಶ ಸಿಕ್ಕಿಲ್ಲ, ಮುಂದೆ ಅಂತ ಅವಕಾಶಗಳು ಬಂದರೆ ನಾನು ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀನಿ ಒಳ್ಳೆಯದಾಗುತ್ತೆ ಮಾಡಿ ಅಂತ. ಅದೇ ಸಂದರ್ಭದಲ್ಲಿ B.Pharm ಕೂಡ JDS ಮೇಲೆ ಕೊಟ್ಟರು. ಅಲ್ಲೇನಾಯಿತು ಅಂತಂದರೆ B.Pharm ಕೊಡೋದು ಒಂದು ನಾವು ಅಲ್ಲಿದ್ದಾಗ ಕೊಡಪ್ಪ ನಿನ್ನ ಕೈಯಲ್ಲಿ ಕೊಡು, ನಾಗರಾಜು ರಾಷ್ಟ್ರವಾದ ಡಾಕ್ಟರ್ ಇರಲಿ ಕೊಡು, B.Pharm ನಿಂಗೆ ಕೊಡು ಅಂತೇಳು ನಾವು ಕೈ ಇಟ್ಕೊಂಡಾಗ ಅಲ್ಲಿರ್ತಕ್ಕಂಥ ಕೆಲವು ಜನ ನಮ್ಮನ್ನು ತೇಜವಜ ಮಾಡಬೇಕು ಅಂತೇಳಿ ಅಲ್ಲೇ ಫೋಟೋ ವಿಡಿಯೋಸ್ ಎಲ್ಲ ಹಾಕಿ ನಮ್ಮನ್ನು ನಿನ್ನೆ ಇಡೀ ತಾಲೂಕಲ್ಲೆಲ್ಲ ಗೊಂದಲ ಸೃಷ್ಟಿ ಮಾಡಿ ನಮ್ಮನ್ನು ಕೂಡ ಬೀದಿಗೆ ತಂದವ್ರೆ. ತಂದಿರ್ತಕ್ಕಂಥವ್ರು ಒಳ್ಳೇದಾಗಲಿ ಅಂತಕ್ಕಂಥ ನಮ್ಮದು ಕೂಡ ಆಶೆ. ನಾವೆಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗ್ತೀವಿ, ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಎಲ್ಲೂ ಕೂಡ ನಾನು ಆಡಿಲ್ಲ. 10 ವರ್ಷವೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಬಂದಿದ್ದೀನಿ. ಇಲ್ಲಿ ಯಾರನ್ನೂ ಕೂಡ ಓಲೈಸ್ಕೊಂಡು ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ನಾನು ಯಾವತ್ತೂ ಮಾಡೋದಿಲ್ಲ ಅದನ್ನು. ಆದ ಕಾರಣ ನೆನ್ನೆ ಅಲ್ಲಿ ಹೋಗಿದ್ದು ಹೆಚ್ಚಿನ ರೀತಿ ಎಲ್ಲರೂ ಸ್ನೇಹಿತಕ್ಕಂಥದ್ದು JDS ಅಲ್ಲಿ. ನನಗವರು ಆಹ್ವಾನ ಕೊಟ್ಟಿರೋದು ಸತ್ಯ, ನೀನು JDSಗೆ ಬರಬೇಕು, ನಿನಗೆ ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ, ನಿಮ್ಮ ಸ್ನೇಹಿತರುಗಳೆಲ್ಲ ಬರಲಿ ಅಂತೇಳಿ. ನಾನು ಅದಕ್ಕೆ ಒಂದು ಹೇಳಿದೆ, ನಾನು ಒಬ್ಬನೇ ನಿರ್ಧಾರ ತಗೊಳ್ಳೋಕ್ಕಾಗಲ್ಲ. ನನ್ನ ಹಿಂದೆ ಮುಂದಿರ್ತಕ್ಕಂಥ ಎಲ್ಲ ಲೀಡರ್ಸ್ನ ಮತ್ತು ನನ್ನ ಹಿತೈಷಿಗಳನ್ನ, ನನ್ನೆಲ್ಲ ಸ್ನೇಹಿತರುಗಳನ್ನೂ ಕೂಡ ವಿಚಾರ ಮಾಡಿ ನಾನು ತೀರ್ಮಾನ ತಗೊಂತೀನಿ ಅಂತ ಹೇಳಿರ್ತಕ್ಕಂಥ ಮಾತು ಕೂಡ ಸತ್ಯ, ಅದು ಯಾವುದು ಕೂಡ ಸುಳ್ಳಿಲ್ಲ. ಆದರೆ ನಿನ್ನೆ ಇದ್ದಕ್ಕಿದ್ದಂಗೆ ನಮ್ಮನ್ನು ಅವ್ರನ್ನ ಏನೇನೋ ಮಾಡಿ ಏನಕ್ಕೋ ದೇವೇಗೌಡರ ಮನೆಗೆ ಏನೋ ಕೇಳೋಕ್ಕಾಗಲಿ, ಇನ್ನೊಂದು ಮಾಡೋಕ್ಕಾಗಲಿ, ಗೊಂದಲ ಸೃಷ್ಟಿ ಮಾಡಲಿಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಹೋಗಿಲ್ಲ. ಹೋಗಲೇಬೇಕು ಅಂತ ತೀರ್ಮಾನ ತಗೊಂಡಿದ್ರೆ ನಾವು ಮುಂಚಿತವಾಗಿ ಕೂತು ಮಾತಾಡಿ ನಾನಿಲ್ಲ BJP ಬಿಡ್ತಾ ಇದ್ದೀನಿ, ನಾನು JDS ಹೋಗ್ತೀನಿ ಅಂತಕ್ಕಂಥ ಮಾತು ಹೇಳ್ಬೋದಾಗಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ಅಂಥ ನಿಘಂಟುಗಳು ಯಾವುದೂ ಕೂಡ ನಮ್ಮ ಮುಂದೆ ಇಲ್ಲ. ನಾವಿಲ್ಲಿ BJP ಗೆಲ್ಲಲಿ ಅಂತಲೇ ಶ್ರಮ ಆಗ್ತಾಯಿದ್ದೀವಿ, BJPನ ಕಟ್ಟಬೇಕು ಅಂತ ಶ್ರಮ ಆಗ್ತಾಯಿದ್ದೀವಿ. ಆದರೆ ಯಾವುದೇ ಕೂಡ ಸಂಶಯ ಇಲ್ಲ. ಯಾರಿಗೆ ಟಿಕೆಟ್ ಕೊಡಲಿ, ನಮ್ಮ ಅಭಿಲಾಷೆ ಇದ್ದಿದ್ದು ನಾಗರಾಜ್ ಅವರು ಟಿಕೆಟ್ ಕೊಡಲಿ. 2 ಸತಿ ಸೋತಿರ್ತಕ್ಕಂಥವ್ರು, ಅವರಿಗೆ ಸಂಪೂರ್ಣದ ಬೆಂಬಲ ಕೊಟ್ಟರೆಲ್ಲರೂ ಕೂಡ ಗೆಲ್ಲಿಸ್ಬೇಕು ಅಂತ ಶ್ರಮ ಹಾಕಿದ್ದಂತೂ ಸತ್ಯ. ಇವತ್ತು ಕೂಡ ನಮ್ಮಲ್ಲೇನು ಬಣ ಇಲ್ಲ. ಬಟ್ ಆದರೆ ನಮ್ಮನ್ನು ಹೆಚ್ಚಿಗೆ ರೀತಿಯಲ್ಲಿ ನಾಗರಾಜರ ಜೊತೆ ಗುರುತಿಸ್ಕೊಂಡಿರೋದ್ರಿಂದ ನಾಗರಾಜರ ಜೊತೆ ಎಲ್ಲರೂ ಕೋರ್ತಕ್ಕಂಥ ಮಾತು. ಅವರು ಟಿಕೆಟ್ ಸಿಗಲಿಲ್ಲ ಅಂತ ಅಂದಾಗ ನಾವು ಎಲ್ಲ ಕಡೆ ಹೋರಾಟ ಮಾಡಿದ್ರು. ನನ್ನ ರಾತ್ರಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಫೋನ್ ಮಾಡಿದರು, ಆದರೂ ನಿರ್ಧಾರ ತಗೊಳ್ಳೋಕೋಬೇಡಪ್ಪ, ಸ್ವಲ್ಪ ಯೋಚನೆ ಮಾಡಿ ನಾಗರಾಜರು ಕೂಡ ಹೇಳು ಅಂತ ಹೇಳಿದ್ರು. ಆಮೇಲೆ ನಮ್ಮ ಇಲ್ಲಿ ಉಸ್ತುವಾರಿ ಯಾರನ್ನ ಲೋಕೇಶ್ ಕೊಡ ಅಂತೇಳಿ ಅವರು ಕೂಡ ಫೋನ್ ಮಾಡಿ ನಂತರ ಮಾತಾಡಿದ್ರು. ನಾಗರಾಜರ ಹತ್ರ ನಾನು ಮಾತಾಡ್ತೀನಿ, ನೀವೇನು ಅದಿಲ್ಲ ಸರ್, ಅವ್ರ ಮನೆಗೆ ಹೋಗಿ ಸತ್ಯ ಸ್ವಲ್ಪ ಗೊಂದಲ ಆಗೈತೆ. ಅದನ್ನು ಕೆಲವು ಜನ ಈಗ ನಾನೇನು ಈ ತಾಲೂಕು ನಾನು ಹೋಗಿದ ತಕ್ಷಣ ನಮ್ಮ ತಾಲೂಕೆಲ್ಲ ಒಂದು ಕಡೆಗೆ ಹೋಯ್ತೆ ಅಂತ ಮಾತು ಇಲ್ಲ. ಏನೋ ಸ್ವಲ್ಪ ಚಿಕ್ಕದಾಗಿ ರಾಜಕೀಯ ಮಾಡ್ಕೊಂಡು ಬರ್ತಾಯಿರ್ತಕ್ಕಂಥ ಜೀವ ನಂದು. ನಾನು ಇವತ್ತೇನು ಒಬ್ಬ MLA ಅಲ್ಲ, ಒಬ್ಬ ಜಿಲ್ಲಾ ಪರಿಷತ್ ಮೆಂಬರ್ ಅಲ್ಲ, ಯಾವ ಪಾರ್ಟಿಲೂ ಕೂಡ ಒಂದು ಚಿಹ್ನೆ ಮೇಲೆ ಗೆದ್ದಿರ್ತಕ್ಕಂಥ ನಾನಲ್ಲ. ಎಲ್ಲಿರ್ತೀನಿ ಅಲ್ಲಿ ನಾಗರಾಜರು ಗೊತ್ತು, ನನ್ನ ಹಿತೈಷಿಗಳಿಗೂ ಗೊತ್ತು, ಎಲ್ಲಿರ್ತಾನಲ್ಲಿ ಚೌಧರಿ ಪ್ರಾಮಾಣಿಕಂತ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥ ಇಡೀ ತಾಲೂಕಲ್ಲಿರ್ತಕ್ಕಂಥ 3 ಪಾರ್ಟಿಯವ್ರಿಗೆ ಗೊತ್ತು. ನಂದು ಒಂದು ಸಮಸ್ಯೆ ಏನು ಅಂತಂದರೆ ಕಾಂಗ್ರೆಸ್ಸು, JDS, BJP ಇಲ್ಲಿ ರಾಜಕಾರಣ ಬಂದ ಮಾಡೋ ಅಂತ. ಬಟ್ ಎಲ್ಲ ಲೀಡರ್ಗಳು ಕೂಡ ಚೆನ್ನಾಗಿದ್ದೀನಿ, ಆತ್ಮೀಯ ಜಾಸ್ತಿ JDS ಜೊತೆ ಚೆನ್ನಾಗಿರೋದ್ರಿಂದ ಅದನ್ನು ಬಿಂಬಿಸಿ ಇಲ್ಲ ನೀನು JDS ಪಾರ್ಟಿ ಹೋಗ್ತಾಯಿದೆ ಅಂತೇಳಿ ಬಿಂಬಿಸ ಮಾಡೋರೆ. ನಾನು ಎಲ್ಲರಲ್ಲೂ ಕೈ ಮನವಿ ಮಾಡೋದಷ್ಟೇ, ಈಗ ತಾನೇ ಇನ್ನೂ ಅಂಬೇಗರ್ ಇರ್ತಕ್ಕಂಥ ಜೀವನಂದು, ದಯಮಾಡಿ ಯಾರು ಕೂಡ ತೊಂದರೆ ಕೊಡಬೇಡಿ. ನೆನ್ನೆಯಿಂದ ಸಿಕ್ಕಾಪಟ್ಟೆ ನೋವು ತಿಂದಿದ್ದೀನಿ, ಪ್ರಾಮಾಣಿಕತೆಯೂ ಕೂಡ ಸಖತ್ ಹಿಂಸೆ ಅನುಭವಿಸಿದ್ದೀನಿ ನಾನು. ಬಟ್ ಇನ್ನೂ ಏನೂ ಆಗಿಲ್ಲ, ಇನ್ನೂ ಏನೂ ಅಲ್ಲ. ಬಟ್ ಆದರೆ ಹತಾಶ ಮಾತಾಡೋದು, ನನ್ನ ಬಗ್ಗೆ ಬಿಂಬಿಸೋದು ನೋಡಿ. ಮೊನ್ನೆ ಇವನ್ ತೊಂದರೆ ಆದಾಗಲೂ ಕೂಡ ಮಾತಾಡಿದೆ. ಈಗ ಪುನೀತ್ ಕೇರಳ ವಿಚಾರ ಮಾಡೋದ್ರೂ ಕೂಡ ಹಿಂದೂ ಬಿಟ್ಬೇಡ ಧರ್ಮ ಬಿಟ್ಟ ಅಂತಾರೆ. ಒಬ್ಬ ಮನುಷ್ಯನ ಯಾವುದೇ ಕಾರಣಕ್ಕೂ ಕೂಡ ಕೊಲ್ಲೋದಾಗಲಿ ಹೊಡೆಯೋದಾಗಲಿ ಬಿಟ್ಟು ನಂಗೆ ಒಪ್ಪಲ್ಲ, ಅದೊಂದು ಸಿದ್ಧಾಂತ ಅಲ್ಲ ಅದು. ನಾನು ಭಾರತೀಯ ಜನತಾ ಪಾರ್ಟಿ ಇದ್ರೂ ಕೂಡ ತತ್ವ ಸಿದ್ಧ ಆದರ್ಶ ಬದುಕ್ತಾ ಇದ್ದೀನಿ. ಒಂದೇ ಒಂದು ಭಾರತೀಯ ಜನತಾ ಬರ್ಬೇಕಾದ್ರೆ ನಾಗರಾಜವ್ರ ಮಕ್ಕಳು ನೋಡ್ಕೊಂಬಂದೆ. ಕುಮಾರಸ್ವಾಮಿ ಅವರು ಯಡಿಯೂರಪ್ಪನ ಕೊಡಲಿರೋ ಅಧಿಕಾರ ಅಂತಲೇ ನನ್ನ ಮನಸ್ಸಲ್ಲಿ ಇರ್ತಕ್ಕಂಥ ಎಲ್ಲ ಆಸೆಗಳು ಕೆಳಕೊಂಡದ್ದು. ಈ ಜಗತ್ತಲ್ಲಿ ಇಂಥ ಮೋಸ ನಡೀತದಲ್ಲ, ಇಂಥವ್ರ ಜೊತೆ ಇರಬಾರ್ದು ಅಂತೇಳಿ ಅಂಥ ಪ್ರಾಮಾಣಿಕದ ವ್ಯಕ್ತಿ ನಾನು. ಅಧಿಕಾರ ಸಿಗದೇ ಇರಲಿ, ಭಾರತೀಯ ಜನತಾ ಪಾರ್ಟಿಲಿ ಇರ್ತೀನಿ, ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತೀನಿ. ನನ್ನ ಸ್ನೇಹಿತರುಗಳು ಯಾರು ಕೂಡ ಅದು ತೆಗೆದು ಬೇಡ, ನಿಮ್ಮ ಜೊತೆ ನಡ್ತೀನಿ. ನನಗೆ ಮಾನಸಿಕ ನೋವು ಕೂಡ ಕೆಲಸ ಯಾರು ಮಾಡಬೇಡಿ, ಯಾರು ಬಲಂತನೂ ಕೂಡ ಮಾಡಬೇಡಿ ಅಂತೇಳಿ ಕೈ ಜೋಡಿಸಿ ಮನೆ ಮಾಡ್ತೀನಿ. ನಾನು ಇನ್ನೊತ್ತ ಶಕ್ತಿ ಇಲ್ಲ, ಈಗ ತಾನು ಅಂಬೇಗರ್ ಇರ್ತಾ ಇದ್ದೀನಿ. ಹೋಯ್ತಾ ಇರ್ತಕ್ಕಂಥ ಜಾಗ ಎಲ್ಲರೂ ಕೂಡ
ಅದು ಹಂಗಿದೆ ಹಿಂಗೆ ಅಂತ ಕೆಡಿಸಿ ನನ್ನ ಕೆಡ್ಸಂತ ಮಾಡೋದು ಬೇಡ. ನಾಗರಾಜ್ ಅವರು ಸಪೋರ್ಟ್ ಮಾಡೋದು ಬೇಡ, ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡೋದು ಬೇಡ, ಯಾರೂ ಮಾಡೋದು ಬೇಡ. ನನ್ನ ಶಕ್ತಿ ಇದ್ದರೆ, ಭಗವಂತ ಆಶೀರ್ವಾದ ಇದ್ದರೆ, ಪ್ರಾಮಾಣಿಕತೆ ಬದುಕಿದ್ರೆ ಆ ದೇವ್ರು ನಂಗೆ ಒಳ್ಳೇದು ಮಾಡಲಿ. ಇಲ್ಲ ರಾಜಕೀಯದಲ್ಲಿ ಏನಾದರೂ ಪರವಾಗಿಲ್ಲ, ನನ್ನ ಕೊನೆ ಉಸಿರಿಡ್ದು ಕೂಡ ಚಿಹ್ನೆ ಜಗ್ನ ಮೇಲೆ ಹಾಕ್ಕೊಂಡಿದ್ದೀನಿ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಯಾರೇ ಆಗಿದ್ರು ಕೂಡ ಅವನ ಜೊತೆ ಹೋರಾಟ ಮಾಡಿ ನನ್ನಲ್ಲಿ ಇರ್ತಕ್ಕಂಥ ಓಟ್ ಹಾಕ್ಸೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನನ್ನ ಮಾಧ್ಯಮದ ಮುಖಾಂತರ ಕೇಳ್ತೀನಿ. ಈ ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಕೂಡ ಇವನು ರವಿಯವರು ಮಾತಾಡಿದ್ರು, ಈ JDS ಅವ್ರು ಮತ್ತು ನಿಮ್ಮೆಲ್ಲರೂ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಯಾರು ಕೂಡ ಬಲವಂತ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಶಕ್ತಿಯನ್ನು ಸಹ ನೀವು ಬದುಕಲಿ, ನಿಮ್ಗೆಲ್ಲರೂ ಕೂಡ ಒಳ್ಳೇದಾಗಲಿ. ನನ್ನ ಮೇಲೆ ಏನು ಪ್ರೀತಿ ಅಭಿಮಾನ ಇಟ್ಟಿದ್ದೀರಾ, ನಿಮ್ಗೆಲ್ಲರೂ ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನಾನು ಯಾರು ಕೂಡ ಕರಿಬೇಡಿ. ನನ್ನ ಹಣೆಬರ ಏನಾಯ್ತು ಅದರಂತೆ ಆಗಲಿ. ನಾನು ಅದಕ್ಕೂ ಸದ್ಯಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡಂತ ಚಿಂತೆ ಮಾಡಿಲ್ಲ, ಮಾಡಂತಕ್ಕೂ ಹೋಗಲ್ಲ. ನನ್ನ ಕಾರ್ಯಕರ್ತ ಯಾರು ಕೂಡ ಹತಾಶ ಆಗೋದು ಬೇಡ. ನಾನು ಏನಾಗಿದ್ರು ಪರವಾಗಿಲ್ಲ, ಮುಂದೆ ನೋಡೋಣ. ಆ ಭಗವಂತನ ಆಶೀರ್ವಾದ, ಆ ಸಿದ್ದಪ್ಪನ ಆಶೀರ್ವಾದ ಹೆಂಗೈತೆ, ಆಂಜನೇಯ ಆಶೀರ್ವಾದ ಇದ್ದಾಗಲಿ. ಸದಾ ಇವತ್ತೇ ನನ್ನ ಮೇಲೆ ಪ್ರೀತಿ ಇಟ್ಟಿಲ್ಲ, ಆ ಪ್ರೀತಿ ಉಳಿಸ್ಕೊಂಡು ಹೋಗೋಂಥ ಅವಕಾಶ ಮಾಡಿಕೊಡಿ ಅಂತ ನಿಮ್ಮೆಲ್ಲರಲ್ಲೂ ಕೂಡ ಕೈ ಜೋಡಿಸಿ ನಾನು ಮನವಿ ಮಾಡ್ತೀನಿ.